ಬೀದರ್ ಜಿಲ್ಲೆಯ ಔರಾದ ತಾಲೂಕಿನ ಬೆಳಕುಣೆ ಚೌಧರಿ ಗ್ರಾಮ ಪಂಚಾಯತ್ನಲ್ಲಿ ಮೂಲಭೂತ ಸೌಕರ್ಯ ಒದಗಿಸಬೇಕೆಂದು ಆಗ್ರಹಿಸಿ ಪ್ರತಿಭಟನೆ ನಡೆಸಲಾಯಿತು. ಸುಮಾರು 2 ವರ್ಷಗಳಿಂದ ಗ್ರಾಮ ಪಂಚಾಯತಿಗೆ ಅರ್ಜಿ ನೀಡಿದರೂ ಏನೂ ಪ್ರಯೋಜನವಾಗಿಲ್ಲ. ತಕ್ಷಣವೇ ಮೂಲಭೂತ ಸೌಕರ್ಯ ಕಲ್ಪಿಸಬೇಕೆಂದು ಪ್ರತಿಭಟನಾಕಾರರು ಒತ್ತಾಯ ಮಾಡಿದರು. ನೀರು, ಚರಂಡಿ ಸ್ವಚ್ಛತೆ ಸೇರಿದಂತೆ ಹಲವು ಸಮಸ್ಯೆಗಳನ್ನು ಪರಿಹರಿಸುವಂತೆ ಪ್ರತಿಭಟನಾಕಾರರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯನ್ನ ಒತ್ತಾಯ ಮಾಡಿದರು. हमारी मांगे पूरी करो, हमारी मांगे पूरी करो, नहीं तो कुर्सी खाली करो। वो प्लेट में बैठ वो खाना खा रहे हैं और वो पानी पी रहे हैं। हेलो ओ भाई, हेलो वही काम करना है, पूरी गंदगी पी रहे पूरा। सर सर कोई एसआई साहब आगे देखो, इंक्वायरी करने के बाद अपने ऊपर डाल के केस बने। सर कानून भी ऐसा बने, अपने ऊपर डालने के कोई गवाही नहीं दे, कोई गवाही नहीं दी, यहाँ पे नहीं दिए तो अपने ऊपर डाल के केस ऑलरेडी कोर्ट में चल रहा है। सिर्फ सब कुछ ये बात के वास्ते कोई बुरी नहीं है, कोई सच्चाई कभी खोल के देखे नहीं जाके वहाँ, मगर ऑलरेडी केस चल रहा है वो चीज का। किसको बोलना? कम से कम 500 लोग आ रहे थे केस करने के लिए उस दिन मैं बोला उनकी मेरी मुलाकात नहीं हुई। उन्होंने मेरे को सामने नहीं बोली, मेरी बदपीछी क्या बोले, बदपीछी के पास के ऊपर ज्यादा नहीं होता। जिस दिन मेरे को बोलेंगे, जिस दिन मेरे को मारेंगे उस दिन पूरा गाँव जाएंगे। बोल के मैं समझा सर 500 रुपए तैयार होगी सर। ಗ್ರಾಮದ ಸಮಸ್ಯೆ ಬಗ್ಗೆ ಹೇಳಿದರೆ ಪಿಡಿಒ ಉದ್ದಟತನದಿಂದ ಮಾತನಾಡ್ತಾರೆ. ನಾನು ಬೆಳಕುಣೆ ಗ್ರಾಮ ಪಂಚಾಯತಿಗೆ ಬಂದು 1 ತಿಂಗಳಾಯಿತು, ನನಗೆ ಏನೂ ಗೊತ್ತಿಲ್ಲ ಎಂದು ಉಡಾಫೆಯ ಉತ್ತರ ನೀಡ್ತಾರೆ ಎಂದು ಪ್ರತಿಭಟನಾಕಾರರು ಆರೋಪ ಮಾಡಿದರು. ಇದೇ ವೇಳೆ ಔರಾದ ತಾಲೂಕು ಪಂಚಾಯತ್ ಅಧಿಕಾರಿ ಸುದೀಪ್ ಕುಮಾರ್, ಸಹಾಯಕ ನಿರ್ದೇಶಕರು ಭೇಟಿ ನೀಡಿ ಸುಮಾರು 1 ತಾಸು ಗ್ರಾಮಸ್ಥರ ಜೊತೆಗೆ ಮಾತುಕತೆ ನಡೆಸಿದರು. ನಮಗೆ ಯಾವುದೇ ಸೌಲಭ್ಯ ಸಿಗ್ತಾ ಇಲ್ಲ, ಪಂಚಾಯತ್ನಲ್ಲಿ ಬೋಗಸ್ ಕಾಮಗಾರಿ ನಡೆದಿದೆ, ವಸತಿ ಯೋಜನೆಯಡಿ ಬಂದಿರುವ ಮನೆಗಳನ್ನು ಪಡೆಯಬೇಕಾದರೆ ಅಧಿಕಾರಿಗಳು 20,000 ರೂಪಾಯಿ ಲಂಚಕ್ಕೆ ಬೇಡಿಕೆ ಇಡ್ತಾ ಇದ್ದಾರೆ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ಎಲ್ಲರಿಗೂ ನಮಸ್ಕಾರ. ಈ ದಿವಸ ಬೆಳಕುಣಿ ಗ್ರಾಮಸ್ಥರೆಲ್ಲರೂ ಕೂಡಿ ವಿವಿಧ ಕಾಮಗಾರಿಗಳ ಕುರಿತು ಬೇಡಿಕೆಗಳನ್ನು ಸಲ್ಲಿಸೋದಕ್ಕೋಸ್ಕರ ಧರಣಿ ಕುಳಿತಿದ್ರು. ಈ ಧರಣಿ ಒಂದು ಸ್ಥಳಕ್ಕೆ ತಾಲೂಕು ಪಂಚಾಯತಿ ವತಿಯಿಂದ ನಾನು ಸುದೇಶ್ ಕುಮಾರ್, ಸಹಾಯಕ ನಿರ್ದೇಶಕರು, ಹಾಗೂ ನಮ್ಮ ತಾಲೂಕು ಪಂಚಾಯತಿ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರಾದ ಶ್ರೀ ಸುಭಾಷ್ ಸರ್ ಅವರು ಈ ಒಂದು ಸ್ಥಳಕ್ಕೆ ಆಗಮಿಸಿ ಇಲ್ಲಿ ಇರ್ತಕ್ಕಂಥ ಗ್ರಾಮಸ್ಥರ ಬೇಡಿಕೆಗಳನ್ನು ಅವ್ರ ಜೊತೆ ಸುಮಾರು 1 ಗಂಟೆಯಿಂದ ಚರ್ಚಿಸಿ ಅದಕ್ಕೆ ಸಂಭಾವಿತ ಆಗ್ತಕ್ಕಂಥ ಪರಿಹಾರಗಳನ್ನು ಕಾರ್ಯರೂಪಕ್ಕೆ ತರೋಗೋಸ್ಕರ ಲಿಸ್ಟ್ ಔಟ್ ಮಾಡಲಾಗಿತ್ತು. ಅದನ್ನು ಬರುವ ಒಂದು 15 ದಿವಸದಲ್ಲಿ ಎಲ್ಲ ಸಮಸ್ಯೆಗಳನ್ನ ಹಾಕೊಂಡಿದ್ದಂಥ ಸಮಸ್ಯೆಗಳನ್ನ ಬರ್ತಕ್ಕಂಥ 15 ದಿವಸದಲ್ಲಿ ಪೂರ್ಣಗೊಳಿಸಲಾಗ್ತದೆ ಅಂತೇಳಿ ಗ್ರಾಮ ಪಂಚಾಯತಿ ಪರವಾಗಿ ಈಗಾಗಲೇ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾದ ಶ್ರೀಪತ್ರರಾವ್ ಅವರಿಗೆ ಹಾಗೂ ಅಧ್ಯಕ್ಷರಿಗೆ, ಸದಸ್ಯರಿಗೆ ಎಲ್ಲರಿಗೆ ಮನವರಿಕೆ ಮಾಡಿ ಈ ಸಂಬಂಧಪಟ್ಟಂತ ಎಲ್ಲಾ ಬೇಡಿಕೆಗಳನ್ನು ಮುಂದಿನ 15 ದಿವಸದಲ್ಲಿ ಪೂರ್ಣಗೊಳಿಸಬೇಕು ಅಂತೇಳಿ ಅವರಿಗೆಲ್ಲ ಸೂಚನೆ ನೀಡಲಾಗಿತ್ತು. ಅದರಂತೆ ಈ ಕಾಮಗಾರಿಗಳನ್ನ ಮುಂದಿನ 15 ದಿನಗಳಲ್ಲಿ ಮುಗಿಸ್ತಕ್ಕಂಥ ವ್ಯವಸ್ಥೆಯನ್ನ ನಾವು ಮಾನಿಟರಿಂಗ್ ಮಾಡ್ತೀವಿ, ಮೇಲ್ವಿಚಾರಣೆ ಮಾಡಿ 15 ದಿವಸದಲ್ಲಿ ಪೂರ್ಣಗೊಳಿಸಲಿಕ್ಕೆ ಪ್ರಯತ್ನ ಪಡ್ತೀವಿ ಅಂತೇಳಿ ಈ ಮೂಲಕ ಎಲ್ಲ ಗ್ರಾಮಸ್ಥರಲ್ಲಿ ಮನವಿ ಮಾಡ್ಕೊಳ್ತೀನಿ. ಹಾಗೂ ಈ ಒಂದು ಧರಣಿಯನ್ನು ಇಲ್ಲಿಗೆ ಕೈ ಬಿಡಲಿಕ್ಕೆ ಅವರಲ್ಲಿ ಮನವಿ ಮಾಡ್ತಾರೆ, ಕೋರ್ತೀನಿ. ನಮ್ಮ ಜೊತೆ ಗ್ರಾಮಸ್ಥರಾದ ಮಾದಪ್ಪ ಪಿಟೆ ಅವರಿದ್ದರೆ ಬನ್ನಿ ಮಾತಾಡೋಣ. ಎಲ್ಲರಿಗೂ ನಮಸ್ಕಾರ. ಇಂದು ನಮ್ಮ ಬೆಳಕುಣಿ ಗ್ರಾಮದಲ್ಲಿ ವಿವಿಧ ಬೇಡಿಕೆಗಳನ್ನು ಇಟ್ಟುಕೊಂಡು ನಾವು ಪಂಚಾಯತಲ್ಲಿ ಧರಣಿ ಕೊಡ್ತಿದ್ದೀವಿ. ಅದಕ್ಕೆ ನಮ್ಮ ತಾಲೂಕಾ ಪಂಚಾಯತಿಂದ ಆಫೀಸರ್ ಬಂದು ನಮಗೆ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಾವು ಧರಣಿಯನ್ನ ಹಿಂತೆಗೆದುಕೊಳ್ತಾ ಇದ್ವಿ. ಮುಖ್ಯವಾಗಿ ಏನಂದ್ರೆ ಈ ಒಂದು 15 ದಿವಸದಲ್ಲಿ ನಮ್ಮ ಬೇಡಿಕೆಗಳು ಈಡೇರದೇ ಇದ್ರೆ ನಮ್ಮ ಮನೆ ಮುಂದೆ ಬಂದು ಧರಣಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಒಪ್ಪಿದ್ದಾರೆ. ಇದಕ್ಕೆ ನಾವು ಅವರ ಮಾತಿಗೆ ಬದ್ಧರಾಗಿ ನಾವು ಧರಣಿಯನ್ನ ಹಿಂತೆಗೆದುಕೊಳ್ತಾ ಇದ್ವಿ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸಹಾಯಕ ನಿರ್ದೇಶಕರು ಗ್ರಾಮಸ್ಥರ ಸಮಸ್ಯೆಗಳಿಗೆ 15 ದಿನಗಳಲ್ಲಿ ಪರಿಹಾರ ಒದಗಿಸುವ ಭರವಸೆ ನೀಡಿದರು. ಆದರೆ ಈ ಭರವಸೆಯಿಂದ ತೃಪ್ತರಾಗದ ಪ್ರತಿಭಟನಾಕಾರರು 15 ದಿನದ ಒಳಗಡೆ ಕೆಲಸ ಮಾಡದಿದ್ದರೆ ಪಂಚಾಯತ್ಗೆ ಮುತ್ತಿಗೆ ಹಾಕ್ತೀವಿ ಎಂದು ಎಚ್ಚರಿಕೆ ನೀಡಿದ್ದಾರೆ. ವರದಿ ಅರವಿಂದ ಮಲ್ಲಿಗೆ, ಬೀದರ್.